ಕೋವಿಡ್-19 ಮಹಾಮಾರಿಯ ದಾಳಿಯ ಬಳಿಕ ಜನರ ಜೀವನ ನಿರ್ವಹಣೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಇದಕ್ಕೆ ಪೂರಕವೆಂಬಂತೆ ಸ್ವತಃ ದೇಶದ ಪ್ರಧಾನಿಯೇ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರ್ ಭಾರತ ಎನ್ನುವ ಹೊಸ ಸಂದೇಶವನ್ನು ನೀಡುವ ಮೂಲಕ ಇಂತಹ ಚಟುವಟಿಕೆಗಳು ಹೆಚ್ಚು ನಡೆಸುವಂತೆ ಪ್ರೋತ್ಸಾಹಿಸಿದ್ದಾರೆ. ಇದೇ ಪ್ರೋತ್ಸಾಹದ ಕರೆಗೆ ಒಕ್ಕೊಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ದಂಪತಿಗಳು ಕೊಕ್ಕೋದಿಂದ ಸ್ವದೇಶಿ ಚಾಕೊಲೇಟ್ ಆವಿಷ್ಕರಿಸುವ ಮೂಲಕ ಪ್ರಚಾರದಲ್ಲಿದ್ದಾರೆ. ತಾವು ತಯಾರಿಸಿದ ಚಾಕೊಲೇಟ್ಗಳನ್ನು ದೇಶದ ಮೂಲೆಗಳಲ್ಲದೆ ವಿದೇಶಕ್ಕೂ ಪರಿಚಯಿಸುವ ಮೂಲಕ ವಿಶೇಷ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮಚ್ಚಿಮಲೆ ನಿವಾಸಿಗಳಾದ ಕೇಶವಮೂರ್ತಿ ಪೂರ್ಣಶ್ರೀ ದಂಪತಿಗಳ ಚಾಕೊಲೇಟ್ ಯಶೋಗಾಥೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದ ಈ ಯುವ ದಂಪತಿ ಕೋವಿಡ್-19 ಜಾಗತಿಕವಾಗಿ ಹಬ್ಬಿದ ಸಮಯದಲ್ಲಿ ಲಾಕ್ಡೌನ್ನಿಂದ ಬೆಂಗಳೂರಿನಿಂದ ಊರಿಗೆ ಬಂದಿದ್ರು. ಮನೆಯಿಂದಲೇ ವರ್ಕ್ ಫ್ರಂ ಹೋಮ್ ರೀತಿ ದುಡಿಯುತ್ತಿದ್ದ ಈ ದಂಪತಿ ತಮ್ಮ ಬಿಡುವಿನಲ್ಲಿ ತೋರಿಸಿದ ಜಾಣ್ಮೆ ಇದೀಗ ಈ ದಂಪತಿಯನ್ನ ಸ್ವದೇಶಿ ಚಾಕೊಲೇಟ್ ದಂಪತಿಗಳು ಎನ್ನುವಷ್ಟರ ಮಟ್ಟಿಗೆ ಬೆಳೆಸಿದೆ. ಮನೆಯ ತೋಟದಲ್ಲಿ ಸುಮಾರು 18 ಎಕರೆ ಕೃಷಿ ಭೂಮಿಯಲ್ಲಿ ಸುಮಾರು 500ರಷ್ಟು ಕೋಕೋ ಬೆಳೆ ಇದ್ದು ಬಹಳಷ್ಟು ಬೀಜಗಳು ನಿರುಪಯುಕ್ತವಾಗುತ್ತಿರುವುದನ್ನು ಮನಗಂಡು ಕೋಕೋ ಹಣ್ಣಿನ ಬೀಜಗಳಿಂದ ಚಾಕೊಲೇಟ್ ತಯಾರಿಸುವ ಹೊಸ ಯೋಚನೆಯೊಂದು ಹೊಳೆದಿತ್ತು. ಇದೇ ಸಂದರ್ಭದಲ್ಲಿ ದೇಶದ ಪ್ರಧಾನಿಗಳು ಸ್ವಾವಲಂಬಿ ಬದುಕಿನ ಪರಿಕಲ್ಪನೆಯ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರ್ ಎನ್ನುವ ಕರೆಯನ್ನ ನೀಡಿದ್ದು ದಂಪತಿಗಳ ಯೋಜನೆ ಕಾರ್ಯರೂಪಕ್ಕೆ ಬರಲು ಉತ್ತೇಜನವೂ ನೀಡಿತು. ನಾವು ಅದೇ ಲಾಕ್ಡೌನ್ ಇರುವಾಗ ಶುರು ಮಾಡಿದ್ದು. ಲಾಕ್ಡೌನ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಲಾಕ್ಡೌನ್ ಇದ್ದಾಗ ಊರಿಗೆ ಬಂದ್ವಿ. ಊರಿಗೆ ಬಂದಾಗ ಏನಾಗಿತ್ತು ಅಂದರೆ ಫುಲ್ ಲಾಕ್ಡೌನಿಂದಾಗಿ ನಮ್ಮಲ್ಲಿ ನಾವು ಕೊಕ್ಕೋ ಬೆಳಿತೇವೆ ಇಲ್ಲಿ ತೋಟದಲ್ಲಿ. ಸೊ ಅದನ್ನು ಮಾರ್ಕೆಟ್ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಸೊ ಅದನ್ನು ನಾವು ಹಸಿ ಕೊಕ್ಕೋ ಕೊಡ್ತಾಯಿದ್ವಿ. ಅದಕ್ಕೆ ನಾವು ನಮ್ಮದೇ ಕೊಕ್ಕೋದಿಂದ ಎಂತ ಮಾಡ್ಬೋದು, ಅದನ್ನು ಹೇಗೆ ಅದನ್ನು ಬೈ ಪ್ರಾಡಕ್ಟ್ ಆಗಿ ಮಾಡ್ಬೋದು ಅಂತ ನೋಡ್ತಾ ಇದ್ವಿ. ಆಗ ಅದನ್ನು ಫರ್ಮೆಂಟೇಷನ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದರಿಂದಲೇ ಚಾಕ್ಲೇಟ್ ಮಾಡ್ಬೋದು ಅಂತೇಳಿ ಚಾಕ್ಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ಸ್ಪಿರೇಷನ್ ಒಂದು ನಮ್ಮ PM ಹೇಳಿದ ಇದು ಅಂತ ವೋಕಲ್ ಫಾರ್ ಲೋಕಲ್ ಮತ್ತು ನಮ್ಮದು ಆತ್ಮನಿರ್ಭರ ಅಂತೇಳಿ ಇತ್ತು. ಸೊ ಅದಕ್ಕೋಸ್ಕರ ಓಕೆ ಫೈನ್, ನಮ್ಮ ಹತ್ರ ಇಲ್ಲಿ ನಮ್ಮದು ಏನೋ ಒಂದು ತೋಟದಲ್ಲಿ ನಾವು ಬೆಳೀತಾ ಇದ್ದೇವೆ, ಇದರಿಂದಲೇ ಬೈ ಪ್ರಾಡಕ್ಟಾಗಿ ನಾವು ಎಂತ ಯೂಸ್ ಮಾಡ್ಬೋದು ಅಂತೇಳಿ ಹುಡುಕ್ತಾ ಹೋದಾಗ ಇದೊಂದು ಚಾಕ್ಲೇಟ್ ಮಾಡುವುದು ಅಂತ ಗೊತ್ತಾಯಿತು. ಸೊ ಹಾಗೆ ಸ್ಟಾರ್ಟ್ ಮಾಡಿ. ಕಳೆದ 8 ವರ್ಷದಿಂದ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿರುವ ಪೂರ್ಣಶ್ರೀ ಮತ್ತು 15 ವರ್ಷದಿಂದ ಸಾಫ್ಟ್ವೇರ್ ಉದ್ಯೋಗಿಯಾಗಿರುವ ಕೇಶವಮೂರ್ತಿಯವರು ಕೊಕ್ಕೋದಿಂದ ಚಾಕೊಲೇಟ್ ತಯಾರಿಕೆಯ ಆವಿಷ್ಕಾರ ಮಾಡಿ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದಾರೆ. ಯಾವುದೇ ರಾಸಾಯನಿಕ ಕಲಬೆರಕೆ ಮಾಡದೆ ಸಾವಯವ ಮಾದರಿಯಲ್ಲೇ ತಯಾರಿಸಿದ ಚಾಕೊಲೇಟ್ ಅನ್ನ ಇದೀಗ ಆನ್ಲೈನ್ ಮೂಲಕ ಮಾರಾಟವನ್ನ ನಡೆಸುತ್ತಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ವಿದೇಶಗಳಿಂದಲೂ ಇದೀಗ ಈ ಚಾಕೊಲೇಟ್ಗೆ ಬೇಡಿಕೆ ಬರ್ತಿದೆ. ಈ ದಂಪತಿಗಳು ತಯಾರಿಸುವ ಚಾಕೊಲೇಟ್ ಡಾರ್ಕ್ ಮಾದರಿಯ ಚಾಕೊಲೇಟ್ ಆಗಿದ್ದು ಇದರಲ್ಲಿ ಸಕ್ಕರೆಯ ಅಂಶ ಕಡಿಮೆಯಿದ್ದು ಕೋಕೋ ಅಂಶವೇ ಹೆಚ್ಚಾಗಿದೆ. ಇದರಿಂದಾಗಿ ಈ ಚಾಕೊಲೇಟ್ಗಳು ಇತರ ಕಂಪನಿಗಳು ತಯಾರಿಸುವ ಚಾಕೊಲೇಟ್ಗಳಿಗಿಂತ ಸಿಹಿಯಾಗಿಲ್ಲ. ರುಚಿಗೆ ತಕ್ಕಷ್ಟು ಮಾತ್ರ ಸಕ್ಕರೆ ಬಳಕೆ ಮಾಡಿ ಕೋಕೋದ ನೈಸರ್ಗಿಕ ರುಚಿಯಾದ ಕಹಿಯನ್ನೇ ಈ ಚಾಕೊಲೇಟ್ ಹೊಂದಿದೆ. ಸಕ್ಕರೆ ಹಾಗೂ ಬೆಲ್ಲವನ್ನ ಹೀಗೆ 2 ಮಾದರಿಯ ಚಾಕೊಲೇಟ್ ಅನ್ನ ತಯಾರಿಸಲಾಗುತ್ತಿದ್ದು ಬೆಲ್ಲದಿಂದ ತಯಾರಿಸಿದ ಚಾಕೊಲೇಟ್ ಅನ್ನ ಮಧುಮೇಹಿಗಳು ತಿನ್ನಬಹುದಾಗಿದೆ. ಚೆನ್ನಾಗಿದೆ. ಡಾರ್ಕ್ ಚಾಕ್ಲೇಟ್ಸ್ ತುಂಬ ಇಷ್ಟಪಡುವವರು, ಅದರ ವ್ಯಾಲ್ಯೂ ಗೊತ್ತಿರುವವರೆಲ್ಲ ಪದೇ ವಾಪಸ್ ಮಾಡಿದವರೇ ವಾಪಸ್ ರಿಪೀಟ್ ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಮಹಾರಾಷ್ಟ್ರ, ಅಸ್ಸಾಂ, ಇಂಡಿಯಾದಲ್ಲಿ ಆ ಕಡೆಯೆಲ್ಲ ಮಾಡಿದ್ದೇವೆ. ಹಾಗೆ ಕೆಲವರೆಲ್ಲ ಸ್ವೀಡನ್ನು, US ಅಲ್ಲೆಲ್ಲ ಇದ್ದವರು ಬೇಕು ಅಂತ ಹೇಳಿ ಅವರು ಮಾಡಿಸಿಕೊಂಡಿದ್ದಾರೆ ಕೊರಿಯರ್. ಹಾಗೆ ಅವರಿಗೂ ತುಂಬ ಇಷ್ಟ ಆಗಿದೆ. ಹಾಗೆ ಸದ್ಯಕ್ಕೆ ರೆಸ್ಪಾನ್ಸ್ ಚೆಂದ ಉಂಟು. ಈಗ ಬೇರೆ ಕಂಪೆನಿ ಚಾಕ್ಲೇಟ್ಸ್ ಅಂತ ಹೇಳಿದರೆ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಉಂಟಲ್ಲ, ಸೊ ಎಲ್ಲದಕ್ಕೂ ಸಹ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡಾರ್ಕ್ ಚಾಕ್ಲೇಟ್ಸ್ ಅಂತ ಏನಿದೆ ಕಂಪೆನಿ, ಕೆಲವೊಂದು ಆ್ಯಕ್ಚುಲಿ ತುಂಬ ಕಮ್ಮಿ ಇರೋದು ಡಾರ್ಕ್ ಚಾಕ್ಲೇಟ್ಸ್. ಡಾರ್ಕ್ ಚಾಕ್ಲೇಟ್ಸ್ ಅಂತ ಹೇಳಿದರೆ ಇದರಲ್ಲಿ ಕೊಕ್ಕೋ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಶುಗರ್ ತುಂಬ ಕಮ್ಮಿ ಇರ್ತದೆ. ಸೊ ಅದಕ್ಕೆ ಡಾರ್ಕ್ ಚಾಕ್ಲೇಟ್ಸ್ ಅಂತ ಹೇಳ್ತೇವೆ.
ಸೊ ಆ ಥರ ನೋಡಿದರೆ ರೇಟ್ ಸ್ವಲ್ಪ ಕಮ್ಮಿ ಉಂಟು. ಡಾರ್ಕ್ ಚಾಕ್ಲೇಟ್ಸಿಗೆ ಕಂಪೇರ್ ಮಾಡಿದರೆ ಪ್ರೈಸ್ ಇದಕ್ಕೆ ಕಮ್ಮಿಯೇ ಉಂಟು. ನಮ್ಮದು ಒಂದು ಬಾರ್ ಅಂತ ಹೇಳಿದರೆ ಅದು ಅರೌಂಡ್ 75 ಗ್ರಾಮ್ ಬರ್ತದೆ. ಪ್ಲೇನ್ ಚಾಕ್ಲೇಟು 75 ಗ್ರಾಮ್ ಬರ್ತದೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಉಂಟು. ಆದರೆ ಆ ಥರ ಸುಮಾರು ಚಾಕ್ಲೇಟ್ಸ್ ಅಂತ ಸಿಗ್ತದಲ್ವ ನಮ್ಮದು ಸ್ವೀಟ್ ಚಾಕ್ಲೇಟ್ಸ್, ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಬೇರೆ ವರ್ಷನೇ, ಇದು ಬೇರೆ ವರ್ಷ. ಪ್ರಧಾನಿಗಳು ದೇಶದ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಯುವ ಜನತೆ ಸ್ವಉದ್ಯೋಗದ ಮೂಲಕ ಸ್ವಾವಲಂಬಿಯಾಗಬೇಕೆಂದು ನೀಡಿದ ಕರೆಗೆ ಪುತ್ತೂರಿನ ಈ ಸಾಫ್ಟ್ವೇರ್ ದಂಪತಿಗಳು ಸ್ಪಂದಿಸಿದ್ದಾರೆ. ತಮ್ಮ ಬಿಡುವಿನ ಸಮಯದಲ್ಲಿ ತಯಾರಾದ ಚಾಕ್ಲೇಟ್ ಮೂಲಕ ದೇಶ ವಿದೇಶಗಳಿಗೂ ಮುಟ್ಟುವಂತೆ ಮಾಡಿದ ಈ ದಂಪತಿಗಳ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.